अनायकैकनायकं विनाशिते बधैत्यकं नताशुभाशुनाशकं नमामि तं विनाशकं. ಸಹೋದ್ಯೋಗಿ ಮಿತ್ರರೇ, ಮಾಧ್ಯಮ ಮಿತ್ರರೇ, ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ನಡೆದಂಥ ಕ್ಷಿಪ್ರ ಬದಲಾವಣೆಯಿಂದಾಗಿ ಈಗ ಮಾಹಿತಿ ಎನ್ನುವುದು ಎಲ್ಲ ಕಡೆ ಕೂಡ ಸುಲಭವಾಗಿ ಲಭ್ಯ. ಡಾಕ್ಟ್ರು ಒಂದು ರೋಗಿಗೆ ಪ್ರಿಸ್ಕ್ರೈಬ್ ಮಾಡಿದಂತಹ ಟ್ಯಾಬ್ಲೆಟ್ನ ಅಡ್ಡ ಪರಿಣಾಮಗಳ ಜೊತೆಗೆ ಕ್ರಮಿಸಬೇಕಾಗಿರುವಂತಹ ಸ್ಥಳ, ದೂರ ಪ್ರತಿಯೊಂದಕ್ಕೂ ಕೂಡ ನಾವು ವೆಬ್ಸೈಟನ್ನು ನಾವು ಅವಲಂಬಿತವಾಗಿದ್ದೇವೆ. ಗುರುವಿನ ಜೊತೆಗೆ ಗೂಗಲ್ ಗುರು ಕೂಡ ಅನಿವಾರ್ಯ. ಅದರಲ್ಲೂ ಕೂಡ ಯುವ ಸಮುದಾಯ ಪ್ರತಿಯೊಂದು ವಿಷಯಕ್ಕೂ ಕೂಡ ಜಾಲತಾಣದಲ್ಲಿ ತಡಕಾಡುವುದನ್ನು ನಾವು ನೋಡಬಹುದು. ಅದೇ ರೀತಿ ಪ್ರತಿಯೊಂದು ಸಂಸ್ಥೆಗೆ ಕೂಡ ಅದರದೇ ಆದಂಥ ವೆಬ್ಸೈಟ್ ಅನಿವಾರ್ಯವೂ ಹೌದು. ನಮ್ಮ ಕಾಲೇಜು VPUC.vivekananda.org ಎಂಬ ಸಬ್ ಡೊಮೇನ್ನಲ್ಲಿ ಇಷ್ಟು ಸಮಯ ಎಲ್ಲ ಮಾಹಿತಿಗಳನ್ನು ಕೂಡ ಅಪ್ಲೋಡ್ ಮಾಡ್ತಾ ಇದ್ವಿ. ಆದರೆ ಸಮಯದ ಜೊತೆ ಅಪ್ಡೇಷನ್ ಅಂತ ಹೇಳುವಂಥದ್ದು ಅನಿವಾರ್ಯ ಮತ್ತು ಅವಶ್ಯಕತೆಯೂ ಕೂಡ ಹೌದು. ಕಾಲಕಾಲಕ್ಕೆ ಅಪ್ಡೇಷನ್ ಮಾಡುವಾಗ ಪುನಃ ನಮ್ಮ ಕೆಲವು ಮಾಹಿತಿಗಳನ್ನು ಅಪ್ಲೋಡ್ ಮಾಡಬೇಕು ಅಂತ ಹೇಳುವ ಸಂದರ್ಭದಲ್ಲಿ ನಮ್ಮ ಮುಂದೆ ಎರಡು ಆಯ್ಕೆಗಳು ಬಂದವು. ಒಂದು ಇದ್ದಂಥ ವೆಬ್ಸೈಟನ್ನು ಅಪ್ಡೇಟ್ ಮಾಡುವಂಥದ್ದು, ಅಥವಾ ಹೊಸದಾಗಿ ಬೇರೆ ವೆಬ್ಸೈಟ್ ನಮ್ಮದೇ ಡೊಮೇನ್ ನೇಮಲ್ಲಿ ತೆರೆಯುವಂಥದ್ದು. ಇದರ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಮಾಡುವಾಗ ನಮ್ಮ ಆಡಳಿತ ಮಂಡಳಿ ಮತ್ತು ವಿದ್ಯಾವರ್ಧಕ ಸಂಘದ ಜೊತೆ ಅದರ ಬಗ್ಗೆ ಚಿಂತನ ಮಂಥನ ಮಾಡುವಾಗ ಸ್ಕ್ರ್ಯಾಚಿಂದ ಹೊಸದಾಗಿ ನಮ್ಮ ಹೆಸರಲ್ಲಿ ಹೊಸ ಡೊಮೇನನ್ನು ತೆರೆದು ಅದರಲ್ಲಿ ಎಲ್ಲ ಮಾಹಿತಿಗಳನ್ನು ಅಪ್ಲೋಡ್ ಮಾಡುವಂತ ಹೇಳುವ ತೀರ್ಮಾನಕ್ಕೆ ನಾವು ಬಂದಿದ್ದೇವೆ. ಅದಕ್ಕೆ ಆಡಳಿತ ಮಂಡಳಿಗೆ ಮತ್ತು ವಿದ್ಯಾವರ್ಧಕ ಸಂಘಕ್ಕೆ ಆಭಾರಿಯಾಗಿದ್ದೇವೆ. ಇವತ್ತಿನ ಈ ವೆಬ್ಸೈಟ್ ರಿಲಾಂಚ್ ಸೆರೆಮನಿಯಲ್ಲಿ ಜ್ಯೋತಿ ದೀಪ ಜ್ಯೋತಿರ್ಜನಾರ್ದನಃ ದೀಪೋ ಹರತು ಮೇ ಪಾಪಂ ದೀಪಜ್ಯೋತಿರ್ನಮೋಸ್ತುತೆ ಶುಭಂ ಕರೋತು ಕಲ್ಯಾಣಂ ಆರೋಗ್ಯಂ ಸುಖ ಸಂಪದಃ ದ್ವೇಷ ಬುದ್ಧಿರ್ವಿನಾಶಾಯ ಆತ್ಮಜ್ಯೋತಿರ್ನಮೋಸ್ತುತೆ ಆತ್ಮಜ್ಯೋತಿರ್ಪ್ರದೀಪ್ತಾಯ ಬ್ರಹ್ಮಜ್ಯೋತಿರ್ನಮೋಸ್ತುತೆ ಬ್ರಹ್ಮಜ್ಯೋತಿರ್ಪ್ರದೀಪ್ತಾಯ ಗುರುಜ್ಯೋತಿರ್ನಮೋಸ್ತುತೆ. Thank all the management committees on behalf of the web people for giving this opportunity to develop a website for this wonderful institution. ಯಾಕಂತ ಹೇಳಿದರೆ ನನ್ನ ಎಲ್ಲ ಫ್ರೆಂಡ್ಸ್ಗಳು ಎಲ್ಲ ಇಲ್ಲೇ ಓದಿದವರು. ಒನ್ ಔಟ್ ಆಫ್ ಟೂ ಪೀಪಲ್ ಇನ್ ಪುತ್ತೂರು ಈ ಸಂಸ್ಥೆಯಿಂದನೇ ಶಿಕ್ಷಣ ಪಡೆದಿರುತ್ತಾರೆ. ಹಲೋ, ಸೊ ಫಸ್ಟಿಗೆ ದೇವಿಚರಣ್ ಸರ್ ನಮಗೆ ಕಾಲ್ ಮಾಡಿ ಹೇಳಿದಾಗ ತುಂಬ ಖುಷಿ ಆಯಿತು. ರೀಸನ್ ಅಂದರೆ ಎಲ್ಲ ನನ್ನ ಫ್ರೆಂಡ್ಸ್ ಇಲ್ಲೇ ಓದಿದ್ದಾರೆ ಮತ್ತು ಪುತ್ತೂರಿನ ಆಲ್ಮೋಸ್ಟ್ ಎಲ್ಲರೂ ಇಲ್ಲೇ ಶಿಕ್ಷಣವನ್ನು ಪಡೀಲಿಕ್ಕೆ ಬರ್ತಾರೆ ಅಂತ. ಸೊ ಫಸ್ಟ್ ನಮ್ಮ ಚಾಲೆಂಜ್ ಇದ್ದಿದ್ದು ಇಲ್ಲಿಯ ಹಿಸ್ಟ್ರಿ ಆ್ಯಂಡ್ ಇಲ್ಲಿಯ ಅಚೀವ್ಮೆಂಟ್ಸ್ ಆ್ಯಂಡ್ ಇಲ್ಲಿಯ
ಫ್ಯಾಕಲ್ಟಿ ಸ್ಟ್ರೆಂತ್ ಅದನ್ನೆಲ್ಲ ನಾವೆಲ್ಲ ಜಗತ್ತಿಗೆ ತೋರಿಸ್ಬೇಕಂತ. ಅದನ್ನು ಕರೆಕ್ಟಾಗಿ ತೋರಿಸಿದ್ರೇ ಇನ್ಸ್ಟಿಟ್ಯೂಷನ್ ಅನ್ನೋದು ಬೆಳೀತದೆ. ಆಯ್ತು. ಸೊ ಇನ್ಸ್ಟಿಟ್ಯೂಷನ್ ಬೆಳಿಬೇಕಂತ ಹೇಳಿದರೆ ಖಾಲಿ ನಮ್ಮ ಊರಿನವರು ಮಾತ್ರ ಅಲ್ಲ, ಬೇರೆ ಊರಿನವರು ಕೂಡ ಇಲ್ಲಿ ಬರಬೇಕಾಗ್ತದೆ. ಸೊ ಅವರೆಲ್ಲ ಇಲ್ಲಿ ಬರಬೇಕಂತ ಹೇಳಿದರೆ ಸೊ ದೇರ್ ಶುಡ್ ಬಿ ಎ ಇನ್ಫಾರ್ಮೇಷನ್ ಸೋರ್ಸ್ ಟು ದೆಮ್ ಅಂತೇಳಿದರೆ, ಯಾರನ್ನಾದರೂ ಈಗ ನನಗೊಂದು PUC ಸೇರಬೇಕಂತ ಹೇಳಿದರೆ, ನನ್ನ ಮಕ್ಕಳಾಗಲಿ ಅಥವಾ ಇನ್ನೊಬ್ಬರನ್ನು ಯಾರಾದರೂ ಸೇರಿಸ್ಬೇಕಂತ ಹೇಳಿದರೆ ಫಸ್ಟ್ ಅಲ್ಲಿ ಎಂಥ ಫೆಸಿಲಿಟಿ ಉಂಟು, ಯಾವ ಟೈಪಿನ ಫ್ಯಾಕಲ್ಟೀಸ್ ಇದ್ದಾರೆ, ಅದರ ಹಿಂದಿನ ಸ್ಟೂಡೆಂಟ್ಗಳೆಲ್ಲ ಏನೆಲ್ಲ ಅಚೀವ್ ಮಾಡಿದ್ದಾರೆ ಅದನ್ನೆಲ್ಲ ನಾವು ತೋರಿಸಬೇಕಾಗ್ತದೆ. ಸೊ ಅದಕ್ಕೆ ಬೆಸ್ಟ್ ಆಪರ್ಚುನಿಟಿ ಅಂತ ಹೇಳಿದರೆ ಈ ವೆಬ್ಸೈಟ್ ಅನ್ನುವಂಥದ್ದು. ಸೊ ಮೊದಲೇ ಇದರಲ್ಲಿ ವೆಬ್ಸೈಟ್ಗಳಿತ್ತು, ಅದು ಸಹ ಒಂದು ತಕ್ಕ ಮಟ್ಟಿನ ಕೆಲಸ ಮಾಡ್ತಾ ಇತ್ತು. ಬಟ್ ಅದು ಕರೆಕ್ಟಾಗಿ ಅಪ್ಡೇಟ್ ಆಗ್ತಾ ಇರಲಿಲ್ಲ, ಮತ್ತು ಡಿಸೈನ್ ಸ್ವಲ್ಪ ಔಟ್ಡೇಟ್ ಆದ ಕಾರಣ. ಸೊ ನಮಗೆ ಬಂದ ಆಪರ್ಚುನಿಟಿಯಲ್ಲಿ ನಾವು ಹೇಗೆ ಯೂಸ್ ಮಾಡಿದ್ದೇವೆ ಅಂತ ಹೇಳಿದರೆ, ಫಸ್ಟ್ ನಾವು ವಿ ಕೇಮ್ ಅಪ್ ವಿತ್ ದಿ ಡಿಸೈನ್. ಈಗಿನ ಮಕ್ಕಳಿಗೆ ಹೇಗೆ ಮಾಡ್ರನ್ ಆಗಿ ತೋರಿಸ್ಬೋದು, ಅವ್ರಿಗೆ ಹೇಗೆ ಈಸಿಯಾಗಿ ಇನ್ಫಾರ್ಮೇಷನ್ ತೋರಿಸ್ಬೋದು ಅಂತೇಳಿ ಅದನ್ನೆಲ್ಲ ನಾವು ಸ್ಟಡಿ ಮಾಡಿ ಫಸ್ಟ್ ಡಿಸೈನ್ ರೆಡಿ ಮಾಡಿ ನಂತರ ಅಪ್ರೂವಲ್ ತಗೊಂಡು ನೆಕ್ಸ್ಟ್ ವಿ ಕೇಮ್ ಅಪ್ ವಿತ್ ದಿಸ್ ಕಾನ್ಸೆಪ್ಟ್. ಹೀಗೆ ನಂತರ ಡೆವಲಪ್ಮೆಂಟ್ ಸ್ಟಾರ್ಟ್ ಮಾಡಿದ್ವಿ. ಸೊ ಇಲ್ಲಿ ಕಲರ್ ಆಗಲಿ ಅಥವಾ ಡಿಸೈನ್ ಆಗಲಿ ಅದೆಲ್ಲ ನಿಮಗೆ ಒಂದು ಸ್ವಲ್ಪ ಔಟ್ ಆಫ್ ದಿ ಬಾಕ್ಸ್ನಾಗೆ ಕಾಣ್ಬೋದು. ಅಂತೇಳಿದರೆ ಒಂದೇ ಮೊನೋಟೋನಸ್ ಕಲರ್ಗಿಂತ ಸ್ವಲ್ಪ ಚೇಂಜ್ ಕಾಣ್ಬೋದು. ದ್ಯಾಟ್ ಈಸ್ ರಿಕ್ವೈರ್ಡ್ ಫಾರ್ ದಿ ಟುಡೇಸ್ ಯೂತ್ ಆಗಲಿ ಅಥವಾ ಈಗ ನೆಕ್ಸ್ಟ್ ಬರುವಂಥ ಪೇರೆಂಟ್ಸ್ಗಳು ಕೂಡ ಈಗಿನ ಮಾಡರ್ನ್ ಕಾಲದ ಯೂತ್ಗಳೇ ಅವರು. ಸೊ ಹಾಗಾಗಿ ನಮಗೆ ವೆಬ್ಸೈಟನ್ನು ಆದಷ್ಟು ಚೆಂದ ಮಾಡಿ ತೋರಿಸುವಂಥದ್ದು ನಮಗೆ ಬೇಕಾಗಿತ್ತು. ಸೊ ಈಗ ನಾನೊಂದು ವೆಬ್ಸೈಟ್ನ ಬಗ್ಗೆ ಹೇಳಬೇಕಂತ ಹೇಳಿದರೆ, ಸೊ ಇಲ್ಲಿ ನೀವೊಂದು ವೆಬ್ಸೈಟಿಗೆ ಬಂದಾಗ ಫಸ್ಟ್ ಹೋಮ್ ಪೇಜಲ್ಲಿ ನಿಮಗೆ ಬೇಕಾದ ಎಲ್ಲದೂ ಕಾಣುವ ಹಾಗೆ, ಅಂದರೆ ನಮ್ಮ ಎಲ್ಲ ಅಚೀವ್ಮೆಂಟ್ಸ್, ಮೇಜರ್ ಅಚೀವ್ಮೆಂಟ್ಸ್ ಇನ್ ದಿ ಹೀರೋ ಸೆಕ್ಷನ್, ಅಡ್ಮಿಷನ್ ಈಸಿಯಾಗಿ ಅಡ್ಮಿಷನ್ ಆಗಲಿಕ್ಕೆ ಡೈರೆಕ್ಟ್ ಬಟನ್, ಮತ್ತು ನಮ್ಮ ಕಾಲೇಜಿನ ಬಗ್ಗೆ, ನಂತರ ಮೇನ್ ಪಾರ್ಟ್ ಈಸ್ ನಮ್ಮ ಅಚೀವ್ಮೆಂಟ್ಸ್ನ ಬಗ್ಗೆ. ಸೊ ನಮ್ಮ ಸ್ಟೂಡೆಂಟ್ಗಳ ಅಚೀವ್ಮೆಂಟ್ಗಳನ್ನು ನಾವು ಆದಷ್ಟು ಫಸ್ಟ್ ಪೇಜಲ್ಲಿ ತೋರಿಸುವ ಅಂತ. ನೆಕ್ಸ್ಟ್ ಕಮ್ಸ್ ದಿ ಇವೆಂಟ್ಸ್. ಸೊ ಈಗ ಯಾರಿಗಾದರೂ ಒಂದು ಇವೆಂಟ್ಸ್ ಬೇಕಂತ ಹೇಳಿದರೆ ನಾವು ಯೂಶ್ವಲಿ ಪೇಪರ್ಗೆ ಆ್ಯಡ್ ಕೊಡ್ತೇವೆ ಅಥವಾ ಪೇಪರಲ್ಲಿ ಕೊಡ್ತೇವೆ, ಅಥವಾ ಇಲ್ಲಿ ನಾವೇ ಇದನ್ನು ಇಲ್ಲಿ ಹಾಕಿ ಬರುವವರಿಗೆ ತೋರಿಸ್ಬೋದು. ಓಕೆ, ಇಲ್ಲಿ ನೆಕ್ಸ್ಟ್ ಇವೆಂಟ್ಸ್ ಈ ಥರ ಆಗ್ತದೆ ಅಂತ. ಸೊ ಇವೆಂಟ್ಸ್ ಆದ ಮೇಲೆ ಅದರ ಬಗ್ಗಿನ ಫೋಟೋಸು ಅಥವಾ ಡೀಟೇಲ್ಸ್ ಅದನ್ನೆಲ್ಲ ನಾವು ಈ ಥರ ನ್ಯೂಸ್ ಇವೆಂಟ್ಸ್ ಅಂತ ಇರ್ತದೆ. ನೀವು ನ್ಯೂಸಿಗೆ ಹೋದರೆ ಅದು ಕರೆಕ್ಟಾಗಿ ನಿಮಗೆ ನ್ಯೂಸ್ ಎಲ್ಲ ಸಿಗ್ತದೆ. ಸೊ ಈ ಲಿಂಕನ್ನು ನೀವು ಯಾರಿಗೆ ಬೇಕಾದ್ರೂ ಶೇರ್ ಮಾಡ್ಬೋದು, ನಿಮ್ಮ ವಾಟ್ಸಪ್ ಸ್ಟೇಟಸಲ್ಲಿ ಹಾಕ್ಬೋದು. ಸೊ ದ್ಯಾಟ್ ದಿ ಇನ್ಫಾರ್ಮೇಷನ್ ಸ್ಪ್ರೆಡ್ಸ್. ಹಾಗೆ ಸೊ ಇಲ್ಲಿ ಈ ಥರ ಒಂದು ಇವೆಂಟ್ ಆಗಿದೆ ಅಂತ ಜನಗಳಿಗೆ ಹೇಳುವಂಥ ರೀತಿ. ಸೊ ಇದು ನಂತರ ನ್ಯೂಸ್ ಆದ ಮೇಲೆ ಇಲ್ಲಿ ನಮ್ಮ ಕಾಲೇಜ್ನಲ್ಲಿ ಸಿಗುವಂಥ ಕೋರ್ಸಸ್ ಮತ್ತು ದಿ ಅವೈಲೇಬಲ್ ಫೆಸಿಲಿಟೀಸ್ ಇನ್ ಅವರ್ ಕಾಲೇಜ್. ಸೊ ಇದೆಲ್ಲ ಕ್ಲಿಕ್ಕೇಬಲ್. ನೀವಲ್ಲಿ ಕ್ಲಿಕ್ ಮಾಡಿದರೆ ಅದರ ಡೀಟೇಲ್ಸ್ ಆ್ಯಂಡ್ ಫೋಟೋಸಿಗೆಲ್ಲ ಹೋಗ್ತದೆ. ಸೊ ಅನದರ್ ಸೆಕ್ಷನ್ ಈಸ್ ಅಪ್ಲೈ ನೌ ಅಂತ. ಪ್ರಾಸ್ಪೆಕ್ಟಸನ್ನು ಡೌನ್ಲೋಡ್ ಮಾಡ್ಬೋದು. ಮತ್ತು ಆನ್ಲೈನ್ ಅಡ್ಮಿಷನ್ ಅಂತ ಹೇಳಿದರೆ ಅವರಿಗೆ ಆನ್ಲೈನ್ ಅಡ್ಮಿಷನ್ಗೆ ಹೋದರೆ ಅವರಿಗೆ ಆನ್ಲೈನಲ್ಲಿ ಫಿಲ್ ಮಾಡಿ ಸಬ್ಮಿಟ್ ಮಾಡ್ತದೆ. ಅದು ಆಟೋಮೆಟಿಕ್ಕಾಗಿ ನಮಗೆ ಇಮೇಲಲ್ಲಿ ಬರ್ತಾ ಇರ್ತದೆ. ಸೊ ಕಾಂಟ್ಯಾಕ್ಟ್ ಮಾಡುವಂಥದ್ದು ಡೈರೆಕ್ಟ್ ಕಾಂಟ್ಯಾಕ್ಟರ್ಸ್ಗೆ ಹೋದರೆ ಯಾರು ಬೇಕಾದರೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ಅದಕ್ಕೆ ಬೇಕಾದ ಫೋನ್ ನಂಬರ್ಸ್ ಆಗಲಿ ಅಥವಾ ಇಮೇಲ್ಸ್ ಆಗಲಿ ಅದೆಲ್ಲ ನಮ್ಮ ಇಲ್ಲಿ ಕಾಂಟ್ಯಾಕ್ಟರ್ಸ್ ಫಾರ್ಮಲ್ಲಿ ಸಿಗ್ತದೆ. ಮತ್ತು ಅಲ್ಯುಮಿನಿಸ್, ದಿ ಟೆಸ್ಟಿಮೋನಿಯಲ್ಸ್ ಆಫ್ ದಿ ಅಲ್ಯುಮಿನಿಸ್. ಸೊ ಇದನ್ನು ಆದಷ್ಟು ನಮಗೆ ಹೆಲ್ಪ್ ಮಾಡಿದ ಶ್ಯಾಮ್ ಪ್ರಸಾದ್ ಆಗಲಿ, ಶ್ರೀವತ್ಸ ಅವರಾಗಲಿ ಅಥವಾ ದೇವಿಚರಣ್ ಅವರಿಗೆ ಥ್ಯಾಂಕ್ಸ್ ಹೇಳಬೇಕಂತ ಎಲ್ಲರ ಹತ್ರನೂ ಕಾಲ್ ಮಾಡಿ ಇದನ್ನೆಲ್ಲ ಕಲೆಕ್ಟ್ ಮಾಡಿ ನಮಗೆ ಕಳಿಸಿಕೊಟ್ಟಿದ್ದಾರೆ. ಹೇಗೆ ಸೊ ಇದೆಲ್ಲ ನಮ್ಮ ದಿ ವೆಬ್ ಪೀಪಲ್ ಟೀಮು ಆದಷ್ಟು ಥಾಟ್ ಪ್ರೊಸೆಸ್ ಹಾಕಿ ಎಲ್ಲೆಲ್ಲಿ ಯಾವ ಸೆಕ್ಷನ್ ಹೇಗೆ ಬೇಕು ಅಂತೆಲ್ಲ ಯೋಚನೆ ಮಾಡಿ ಇದನ್ನೆಲ್ಲ ಹಾಕಿರುವಂಥದ್ದು. ಸೊ ನಮ್ಮ ಫೆಸಿಲಿಟಿ ಆಗಲಿ ಫ್ಯಾಕಲ್ಟೀಸ್ ಎಲ್ಲ ನಮ್ಮ ಫ್ಯಾಕಲ್ಟೀಸನ್ನು ಇಲ್ಲಿ ನೋಡ್ಬೋದು.
ಈಗಾಗಲೇ ಫೋಟೋಶೂಟ್ಸ್ ಎಲ್ಲ ಸ್ವಲ್ಪ ಆಗಿದೆ, ಇನ್ನು ಸ್ವಲ್ಪ ಅಪ್ಡೇಟ್ ಮಾಡಲಿಕ್ಕಿದೆ. ನೆಕ್ಸ್ಟ್ ಫೋಟೋಶೂಟಲ್ಲಿ ಎಲ್ಲರದ್ದು ಕವರ್ ಮಾಡುವ. ಆಲ್ ಡೇಗೆ ಸಪ್ರೇಟ್ ಸೆಕ್ಷನ್ ಇರ್ತದೆ, ನಿಮ್ಮ ಡ್ರೀಮ್ಸ್ ಇದಕ್ಕಾಗಿಯೇ ಸಪ್ರೇಟ್ ಸೆಕ್ಷನ್ ಇರ್ತದೆ, ಸ್ಪೋರ್ಟ್ಸ್ ಡೇಗೆ ಸಪ್ರೇಟ್ ಸೆಕ್ಷನ್ ಇರ್ತದೆ. ಸೊ ಈ ಥರ ಬೇರೆ ಬೇರೆ ಸೆಕ್ಷನ್ ಮಾಡಿ ನಾವು ಫೋಟೋನ ಕಳಿಸುವಂಥದ್ದು. ಅಂತ ಹೇಳಿದರೆ ಯಾರಿಗಾದರೂ ಬಂದು ನೋಡಬೇಕಂತಿದ್ರೆ ಆ ಸೆಕ್ಷನ್ ಫೋಟೋಸ್ ಮಾತ್ರ ಸಿಗುವ ಹಾಗೆಲ್ಲ ಮಾಡಿದ್ದೇವೆ. ನಮ್ಮ ಸರ್ವೀಸಸ್ ಆಗಲಿ ಅಥವಾ ನಮ್ಮಲ್ಲಿರುವ ಫೆಸಿಲಿಟೀಸ್, ಅಡ್ಮಿಷನ್ಸ್, ನಮ್ಮಲ್ಲಿ ಸಿಗುವಂಥ ಬೇರೆ ಬೇರೆ ಕೋರ್ಸ್ಗಳು, ಕೋಚಿಂಗ್ ಫೆಸಿಲಿಟೀಸ್, ಮತ್ತು ನಮ್ಮ ಮ್ಯಾನೇಜ್ಮೆಂಟ್, ಪ್ರಿನ್ಸಿಪಲ್ ಡೆಸ್ಕ್ ಆ್ಯಂಡ್ ನಮ್ಮ ಅಡ್ಮಿನಿಸ್ಟ್ರೇಟಿವ್ ಟೀಮ್. ಸೊ ಇದರ ಡೀಟೇಲ್ಸನ್ನೆಲ್ಲ ನಾವು ಇಲ್ಲಿ ನೀವೀಗ ಮೊಬೈಲಲ್ಲಿ ನೋಡಿದರೂ ಕೂಡ ನಾವು ಮೊಬೈಲಿಗೆ ಹೇಗೆ ಈಸಿಯಾಗಿ ಕಾಣಬೇಕು ಆ ಡಿಸೈನನ್ನು ಕೂಡ ತಲೆಯಲ್ಲಿ ಇಟ್ಕೊಂಡು ನಾವು ಇದನ್ನು ಡಿಸೈನ್ ಮಾಡಿದ್ದೇವೆ. ಸೊ ಯಾರು ಬೇಕಾದ್ರೂ ಎಲ್ಲಿಂದ ಬೇಕಾದ್ರೂ ಅದನ್ನು ಆಕ್ಸೆಸ್ ಮಾಡಿ ಈ ಇನ್ಫಾರ್ಮೇಷನ್ ಎಲ್ಲ ತಗೊಳ್ಬೋದು ಅವರು. ಸೊ ಎಲ್ಲಿ ಹೆಲ್ಪ್ ಆಗ್ತದೆ ಅಂತ ಹೇಳಿದರೆ, ನಮಗೆ ಯಾರಾದರೂ PUC ನಮಗೆ ಓಕೆ ನನಗೆ PUC ಕಾಲೇಜ್ ಬೇಕು, ಬೆಸ್ಟ್ PUC ಕಾಲೇಜ್ ಇನ್ ದಕ್ಷಿಣ ಕನ್ನಡ ಅಂತ ಹುಡುಕಿದರೆ ಸೊ ನಮ್ಮ ಕಾಲೇಜ್ ಮೇಲೆ ಬರಬೇಕು ಗೂಗಲಲ್ಲಿ. ಸೊ ಅದಕ್ಕೆ SEO ಆಪ್ಟಿಮೈಸೇಷನ್ ಅಂತ ಹೇಳ್ತೇವೆ. ಅದಕ್ಕೆಲ್ಲ ನಮಗೆ ಇಂಥ ಡೊಮೈನ್ ನೇಮ್ಗಳು ನಮಗೆ ಅದು ತುಂಬ ಸಹಕಾರಿ ಆಗ್ತದೆ. ಸೊ ನಮ್ಮ ಡೀಟೇಲ್ಸ್ಗಳು ಮಾತ್ರ ಅಲ್ಲ, ಇಂಥ ಡೊಮೈನ್ ನೇಮ್ಗಳು ಕೂಡ ತುಂಬ ಹೆಲ್ಪ್ ಮಾಡ್ತದೆ. ಸೊ ಅದರಿಂದಾಗಿ ನಾವು ಒಂದು ಡೊಮೈನ್ ನೇಮನ್ನು ಚೇಂಜ್ ಮಾಡುವ, ನಮಗೆ ಕೂಡ ಒಳ್ಳೆ ಡೊಮೈನ್ ನೇಮೇ ಸಿಕ್ಕಿದೆ, ವಿವೇಕಾನಂದ PUC.com ಅಂತ. ಸೊ ಇಟ್ ರೆಪ್ರೆಸೆಂಟ್ ದಿ ನಮ್ಮ ಕಾಲೇಜಿಗೆ ಮತ್ತು ನಮ್ಮ ಇತಿಹಾಸಕ್ಕೆ ಇದು ಕರೆಕ್ಟ್ ಶೂಟ್ ಆಗ್ತದೆ. ಅಂತ ಹೇಳಿದರೆ ಈ ಥರದ್ದು ಸಿಗೋದು ಸಹ ತುಂಬ ಕಷ್ಟ. ಅಂದರೆ ವಿವೇಕಾನಂದ PUC ಅನ್ನೋದು ಸುಮಾರು ಕಾಲೇಜ್ಗಳು ಉಂಟು, ಬಟ್ ನಮಗೆ ಸಿಕ್ಕಿದ್ದು ಒಂದು ಪುಣ್ಯ ಅಂತ ತಿಳ್ಕೊಳ್ಬೋದು. ಸೊ ವಿವೇಕಾನಂದ PUC ಒಳ್ಳೆ ಸೂಟ್ ಆಗ್ತದೆ. ಸೊ ಹಾಗಾಗಿ ನಾವು ತಗೊಂಡಿದ್ದೇವೆ ಹಾಗೆ. ಸೊ ಇದಿಷ್ಟು ನಮ್ಮ ವೆಬ್ಸೈಟ್ನ ಬಗ್ಗೆ. ಸೊ ಇವತ್ತಿಗೆ ನಾವು ವೆಬ್ಸೈಟನ್ನು ಲಾಂಚ್ ಮಾಡಿದ್ದೇವೆ, ಬಟ್ ಇದನ್ನು ಮುಂದುವರಿಸಿಕೊಂಡು ಹೋಗೋದು ಮತ್ತು ಇದನ್ನು ಅಪ್ಡೇಟ್ ಮಾಡುವುದು ಅದೆಲ್ಲ ಅದು ನಿಮ್ಮೆಲ್ಲರ ಜವಾಬ್ದಾರಿ ಅಂತಲೇ ಹೇಳ್ತೇನೆ. ಯಾಕಂತ ಹೇಳಿದರೆ ನ್ಯೂಸ್ ಆಗಲಿ, ಇವೆಂಟ್ಸ್ ಆಗಲಿ ಆದಷ್ಟು ಅಪ್ಡೇಟ್ ಆಗ್ತಾನೆ ಇರಬೇಕಾಗ್ತದೆ. ಎವ್ರಿ ಡೇ ಆದರೂ ಒಳ್ಳೆಯದೇ. ಎವ್ರಿ ಡೇ ನೀವು ನ್ಯೂಸ್ ಏನಾದರೂ ಅಪ್ಡೇಟ್ ಮಾಡಿದ ತಕ್ಷಣ ಅದು ನಿಮ್ಮ ವಾಟ್ಸಪ್ಪಲ್ಲಿ ಆಗಲಿ ಅಥವಾ ನಿಮ್ಮ ಫೇಸ್ಬುಕ್ಕಲ್ಲಿ ಆಗಲಿ ಅದನ್ನು ಆದಷ್ಟು ಶೇರ್ ಮಾಡಿದರೆ ಆದಷ್ಟು ಜನಗಳಿಗೆ ತಿಳಿತದೆ. ಸೊ ಆದಷ್ಟು ಜನಗಳಿಗೆ ನಮ್ಮ ಸಂಸ್ಥೆಯ ಬಗ್ಗೆ ಅಥವಾ ನಮ್ಮ ಕಾಲೇಜಿನ ಬಗ್ಗೆ ಸ್ಪ್ರೆಡ್ ಆಗ್ತಾ ಇರ್ತದೆ. ಸೊ ಹಾಗಿದ್ದಾಗ ನಮಗೆ ಇನ್ನಷ್ಟು ಒಳ್ಳೊಳ್ಳೆ ಟ್ಯಾಲೆಂಟ್ಗಳು, ಇನ್ನಷ್ಟು ಒಳ್ಳೊಳ್ಳೆ ಸ್ಟೂಡೆಂಟ್ಗಳು ಈ ಕಾಲೇಜಿಗೆ ಬರುವ ಚಾನ್ಸಸ್ ಉಂಟು. ಸೊ ಅದರಿಂದಾಗಿ ಈ ವೆಬ್ಸೈಟ್ಗಳನ್ನು ಡೆವಲಪ್ ಮಾಡಲಿಕ್ಕೆ ಅವಕಾಶ ಕೊಟ್ಟಂಥ ಮ್ಯಾನೇಜ್ಮೆಂಟ್ ಕಮಿಟಿ ಮತ್ತು ಶಿಕ್ಷಕರಿಗೂ ನಾನು ಧನ್ಯವಾದವನ್ನು ತಿಳಿಸುತ್ತಾ ಈ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಮೊದಲನೇದಾಗಿ ಇವತ್ತಿನ ಈ ವೆಬ್ಸೈಟ್ ಅನಾವರಣ ಇದಕ್ಕೆ ಸಂಪೂರ್ಣ ಸಹಕಾರ ಕೊಟ್ಟಂತಹ ದ ವೆಬ್ ಪೀಪಲ್ ಶರತ್ ಶ್ರೀನಿವಾಸ್ ಮತ್ತು ಅವರ ತಂಡ ಅವರಿಗೆ ನಾನು ವಿದ್ಯಾವರ್ಧಕ ಸಂಘದ ಪರವಾಗಿ ಆತ್ಮೀಯವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತೊಂದು ಮಾತು ಉಲ್ಲೇಖಿಸಬೇಕು ಅಂತ ಹೇಳಿದರೆ, ಶರತ್ ಶ್ರೀನಿವಾಸ್ ಮತ್ತು ಅವರ ಸ್ನೇಹಿತರು ಒಂದಷ್ಟು ಜನ ಅವರು ವಾಲಂಟರಿಯಾಗಿ ನಮ್ಮ ಸಂಸ್ಥೆಗೆ ಬಂದು ಈ ಎಲ್ಲ ಸಂಸ್ಥೆಗಳ ಈ ವೆಬ್ಸೈಟ್ಗಳು ಈ ರೀತಿಯ ನಮ್ಮ ಕೆಲವು ಟಾಸ್ಕ್ಗಳಿದೆ, ಅದನ್ನು ಹೇಗೆ ಸಾಲ್ವ್ ಮಾಡ್ಬೋದು ಅನ್ನುವಂಥದ್ರ ಬಗ್ಗೆ ಸಲಹೆಗಳನ್ನು ನಿರಂತರವಾಗಿ ಕೊಡ್ತಾ ಬಂದಿದ್ದಾರೆ. ಆ ಕೆಲಸಕ್ಕೆ ಕೂಡ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸಂಸ್ಥೆಯ ಒಟ್ಟು ಬೆಳವಣಿಗೆಗೆ ಮತ್ತು ಸಂಸ್ಥೆಯ ಬಗ್ಗೆ ಇದರಲ್ಲಿ ಆಸಕ್ತರಾದಂಥವರಿಗೆ ಪರಿಚಯ ಮಾಡೋದಕ್ಕೆ ಒಂದು ಮೋಡ್ ಬೇಕಾಗ್ತದೆ. ಅದಕ್ಕೆ ಈ ವೆಬ್ಸೈಟ್ ಒಂದು ಮಾಧ್ಯಮ ಅಂತ ನನಗೆ ಅನ್ನಿಸ್ತಾ ಇದೆ. ನಾವು ಹೇಗಿದ್ದೇವೆ, ಅದಕ್ಕೆ ಹೊರ ಜಗತ್ತಿಗೆ ಪರಿಚಯ ಮಾಡಲಿಕ್ಕೆ ನಮ್ಮ ಹತ್ರ ಬ್ರೋಷರ್ಸ್ ಆ ಥರ ಎಲ್ಲ ಇರ್ತದೆ. ಆದರೆ ಈಗಿನ ಕಾಲಕ್ಕೆ ಹೇಳಿದ್ರಲ್ಲ, ಆಗ ನಿರೂಪಣೆ ಮಾಡ್ತಾ ಹೇಳಿದರು, ಕಾಲ ಬದಲಾಗಿದೆ, ಈಗ ಡಿಜಿಟಲ್ ಆಗಿ ಈ ರೀತಿಯಾಗಿ ನೋಡ್ತಾರೆ. ಅದಕ್ಕೋಸ್ಕರ ಅದಕ್ಕೆ ಅಪ್ಡೇಟ್ ಮಾಡುವಂಥ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ವೆಬ್ಸೈಟ್ ರಿಲೆವೆಂಟ್ ಅಂತ ನನಗೆ ಅನ್ನಿಸ್ತಾ ಇದೆ. ನಾವು ಹೇಗಿದ್ದೇವೆ ಹಾಗೆ ಸಮಾಜಕ್ಕೆ ತೋರಿಸುವಂತಹದ್ದು. ಇದರಲ್ಲಿ ಕಂಪ್ಯೂಟರ್ನಲ್ಲಿ ಒಂದು ಮೌಸ್ ಇಲಿ ಅಂತ ಇದ್ದಾರೆ. ಇಲಿಯನ್ನು ಹುಲಿ ಆಗಿಯೂ ಹೇಳಬಾರ್ದು, ಇಲಿಯನ್ನು ಹುಲಿಯೂ ಮಾಡಬಾರ್ದು. ನಿಜವಾಗಿ ನಾವು ಹುಲಿ, ಸತ್ಯ ಹೇಳಬೇಕಿದ್ರೆ ಆದರೆ ನಾವು ಇಲಿಯ ಹಾಗೆ ಕಾಣಿಸಿಕೊಳ್ತಾ ಇದ್ದೇವೆ ಹೊರಗಡೆ. ಕಾರಣ ಏನು ಅಂತೇಳಿದರೆ ನಾವು ತೋರಿಸಿಕೊಳ್ತಾ ಇಲ್ಲ, ಜಗತ್ತಿಗೆ ತೋರಿಸಿಕೊಳ್ತಾ ಇಲ್ಲ. ಅದಕ್ಕೋಸ್ಕರ ಈ ವೆಬ್ಸೈಟ್ ಆ ಕೊರತೆಯನ್ನು ತುಂಬಿದೆ ಅಂತ ನನಗೆ ಅನ್ನಿಸ್ತಾ ಇದೆ. PUC ಅಂದ ತಕ್ಷಣ ನಾವು ಸಾಮಾನ್ಯವಾಗಿ ನಮ್ಮಲ್ಲಿ ಸೈನ್ಸ್ ಇದೆ,
ಆರ್ಟ್ಸ್ ಇದೆ, ಕಾಮರ್ಸ್ ಇದೆ, ಲ್ಯಾಂಗ್ವೇಜಸ್ ಇದೆ, ಎಲ್ಲವಕ್ಕೂ ವೈಟೇಜ್ ಕೊಡುವಂಥ ಅವಶ್ಯಕತೆ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಈಗ ಕೃಷಿಯಲ್ಲಿ ಅಡಿಕೆ, ಕಾಳುಮೆಣಸು, ಕೊಕ್ಕೋ, ತೆಂಗು ಒಂದು ಮಿಶ್ರ ಕೃಷಿ ಇದ್ದ ಹಾಗೆ PUC ಕೂಡ ಒಂದು ಮಿಶ್ರ ಕೃಷಿ. ಇಲ್ಲಿ ಸೈನ್ಸ್ ಇದೆ, ಕಾಮರ್ಸ್ ಇದೆ, ಆರ್ಟ್ಸ್ ಇದೆ, ಲ್ಯಾಂಗ್ವೇಜಸ್ ಇದೆ. ಎಲ್ಲರೂ ಅವರವರ ವಿಭಾಗ ಏನಿದೆ ಅದನ್ನು ಹೈಲೈಟ್ ಮಾಡೋದು ಹೇಗೆ ಅನ್ನುವ ಬಗ್ಗೆ ಗಮನಿಸಬೇಕು. ಈಗ ಹಿಸ್ಟ್ರಿ ಅನೇಕ ಸರ್ತಿ ಹಿಸ್ಟ್ರಿ ಅಂದರೆ ನೆಗ್ಲೆಕ್ಟೆಡ್ ಅಂತ ನಾವು ಯೋಚನೆ ಮಾಡ್ತೇವೆ. ಆದರೆ ರಾಮ ಜನ್ಮಭೂಮಿ ಹೋರಾಟಕ್ಕೆ ಬಂದರೆ KK ಮೊಹಮ್ಮದ್ ಅವರು ಮಾಡಿದಂತಹ ಕೆಲಸ ಎಷ್ಟು ರಿಲೆವೆಂಟ್ ಆಗಿತ್ತು, ಎಷ್ಟು ಸೈನ್ಸ್ ಬಿಡಿ ಇಡೀ ದೇಶವನ್ನೇ ಮೇಲೆತ್ತುವಂಥ ಕೆಲಸ ಅವರ ರಿಸರ್ಚ್ ಮಾಡಿತ್ತು. ಹಾಗೆ ಹಿಸ್ಟ್ರಿಗೂ ಅದರದ್ದೇ ಆದ ವೆಯ್ಟೇಜ್ ಇದೆ, ಎಕಾನಮಿಕ್ಸಿಗಿದೆ, ಲ್ಯಾಂಗ್ವೇಜಸ್ಸಿಗಿದೆ, ಸೈನ್ಸಿಗೆ ನ್ಯಾಚುರಲಿ ಇದೆ, ಕಾಮರ್ಸಿಗಿದೆ. ಕಾಮರ್ಸ್ ಅಂತೂ ಈಗ ಹಾಟ್ ಕೇಕ್. ಅದಕ್ಕೋಸ್ಕರ ಎಲ್ಲರೂ ಕೂಡ ಅವರವರ ವಿಭಾಗವನ್ನು ಮೇಲೆತ್ತುವಂತಹ ಕೆಲಸವನ್ನು ಮತ್ತು ತೋರಿಸುವಂತಹ ಕೆಲಸವನ್ನು ವೆಬ್ಸೈಟ್ ಮುಖಾಂತರ ಪ್ರಚಾರ ಮಾಡುವಂತಹ ಕೆಲಸವನ್ನು ಮಾಡಬೇಕು. ಆ ಮೂಲಕ ನಮ್ಮ ಸಂಸ್ಥೆ 10 ಜನಕ್ಕೆ ತೆರೆದುಕೊಂಡು ಇಲ್ಲಿಗೆ ಇನ್ನಷ್ಟು ಆಸಕ್ತ ವಿದ್ಯಾರ್ಥಿಗಳು ಬರುವಂತಾಗಿ ಸಂಸ್ಥೆಯ ಉತ್ತರೋತ್ತರ ಅಭಿವೃದ್ಧಿ ಆಗಬೇಕು. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. 7-8 ವರ್ಷಗಳ ಹಿಂದೆ ಒಂದು ದಿವಸ ನಾನು ಪುಣಚ ಕಡೆ ಹೋಗಬೇಕಾಗಿತ್ತು. ಅಷ್ಟೊತ್ತಿಗೆ ಅದು ಶಾಲೆ ಹತ್ರ ಒಂದು 4-5 ಜನ 8-9ನೇ ಕ್ಲಾಸ್ನ ವಿದ್ಯಾರ್ಥಿಗಳು ನಿಂತ್ಕೊಂಡಿದ್ರು ನಮ್ಮ ತೆಂಕಿಲ ಶಾಲೆ ಹತ್ರ. ಇಲ್ಲಿ ಹೋಗಬೇಕು ಅಂತ ಕೇಳಿದೆ. ಅವ್ರಿಗೆ ನಮ್ಮ ಪುಣಚ ಶಾಲೆಗೆ ಬರಲಿಕ್ಕೆ ಕೇಳಿದಾರಲ್ಲ, ಒಂದು ಕಾರ್ಯಕ್ರಮ ಇದೆ, ಸ್ವಲ್ಪ ವಾಲಂಟಿಯರ್ ಆಗಿ ಕೆಲಸ ಮಾಡಬೇಕು ಅಂತೇಳಿ ನನ್ನ ಕಾರಿಗೆ ಹಚ್ಚಿದೆ. ಕರ್ಕೊಂಡು ಮಾತಾಡ್ತಾ ಹೋಗಬೇಕಾದ್ರೆ 6 ಜನ ವಿದ್ಯಾರ್ಥಿಗಳು ಕೂಡ ಅವರು ಬೆಳಗಾಮಿನಿಂದ ನಮ್ಮ ಶಾಲೆಯಲ್ಲಿ ಓದ್ತಾ ಇರೋಂಥ ವಿದ್ಯಾರ್ಥಿಗಳು, ಬೆಳಗಾಮಿನವರು. ನಾನು ಕೇಳಿದೆ ಹೇಗೆ ಗೊತ್ತಾಯಿತು ವಿವೇಕಾನಂದದ ಬಗ್ಗೆ ಅಂತ. ಅವಾಗ ಅಷ್ಟು ವರ್ಷಗಳ ಹಿಂದೆ ಬೆಳಗಾಮನಂಥ ಒಂದು ಕುಗ್ರಾಮದ ಒಂದು ಭಾಗದಲ್ಲಿ ಅವರು ಹೇಳಿದ್ರು, ನಾನು ವೆಬ್ಸೈಟಲ್ಲಿ ನೋಡಿದ್ದೇವೆ ಸರ್ ಅಂತೇಳಿ. ನನಗೆ ಆಶ್ಚರ್ಯದ ಆಗಲೇ ಆಶ್ಚರ್ಯ. ನಮಗೆ ಅದು ಒಂದು ಸಂಸ್ಥೆಯನ್ನು ಆ ಕಾಲದಲ್ಲಿ ನನಗೆ ವೆಬ್ಸೈಟ್ನಲ್ಲಿ ಹುಡುಕಿ ಒಂದು ಸಂಸ್ಥೆ ಆಯ್ಕೆ ಮಾಡಲಿಕ್ಕೆ ಆಗ್ತದೆ ಅಂತ ಗೊತ್ತಿರಲಿಲ್ಲ. ಅಷ್ಟು ಹಿಂದೆ ಇದ್ದೆವು ನಾವು. ನಾನೊಂದು ತಿಂಗಳ ಹಿಂದೆ ಒಂದು ಸಲ ಹಾಸ್ಟೆಲ್ಗೆ ಹೋಗಿದ್ದೆ. ಹೋದಾಗ ಸುಮ್ಮನೆ ಯಾವುದೋ ಕಾರ್ಯಕ್ರಮದ ಇತ್ತು. ಅವಾಗ ಹೋಗಿದ್ದಾಗ ಬೇರೆ ಬೇರೆ ವಿದ್ಯಾರ್ಥಿಗಳನ್ನ ಮಾತನಾಡ್ತಿದ್ದೆ. ಬೇರೆ ಬೇರೆ ಜಿಲ್ಲೆಯ ವಿದ್ಯಾರ್ಥಿಗಳು ನಮ್ಮ ಹಾಸ್ಟೆಲಲ್ಲಿದ್ದಾರೆ. ಒಂದು 9 ವಿದ್ಯಾರ್ಥಿಗಳು ನನಗೆ ಮಾತನಾಡಲಿಕ್ಕೆ ಸಿಕ್ಕಿದ್ರು. ಒಬ್ಬೊಬ್ಬರ ಹತ್ರ ನಾನು ಕೇಳಿದಾಗ ಒಂದು ಕಾಮನ್ ಕ್ವಶನ್ ಏನಾಗಿತ್ತು ಅಂದರೆ ವಿವೇಕಾನಂದ ಹೇಗೆ ಗೊತ್ತಾಯಿತು ಅಂತ. ಅದರಲ್ಲಿ 7 ಜನ ಹೇಳಿದ್ದು ವಿವೇಕಾನಂದ ನಾನು ವೆಬ್ಸೈಟಲ್ಲಿ ನೋಡಿ ಬಂದೆ ಅಂತ. ಆಮೇಲೆ ಇಲ್ಲಿ ಪ್ರಿನ್ಸಿಪಾಲ್ರ ಒಟ್ಟಿಗೆ ವೈಸ್ ಪ್ರಿನ್ಸಿಪಾಲ್ರ ಒಟ್ಟಿಗೆ ಕೂತು ಚರ್ಚೆ ಮಾಡಿದಾಗ ನಮ್ದು ಏನು ಸಾಲದು ಅಂತ ಹೇಳುವಂಥ ಒಂದು ಅಭಿಪ್ರಾಯ ಬಂತು. ತಕ್ಷಣಕ್ಕೆ ನಮ್ಮ ದೇವಿಚರಣರು ಹೇಳಿದರು, ಶರತ್ತನ್ನು ಕರೆಸೋ ಒಂದು ಸಲ ಚರ್ಚೆ ಮಾಡೋಣ ಅಂತ. ಯಾರಿಗೂ ತುಂಬ ನಾವು ಏನು ಕನ್ಸಲ್ಟ್ ಮಾಡಲಿಕ್ಕೆ ಹೋಗಲಿಲ್ಲ. ವಿದ್ಯಾವರ ಸಂಘದ ಗಮನಕ್ಕೆ ತರಬೇಕಾಗಿತ್ತು, ತರಲಿಲ್ಲ. ಅವತ್ತೇ ಅವ್ರನ್ನ ಬರಲಿಕ್ಕೆ ಕೇಳಿದ್ವಿ, ಮಾತಾಡಿದ್ವಿ. ಸ್ವಲ್ಪ ದೊಡ್ಡ ಹೆಜ್ಜೆ ಅನ್ನೋ ರೀತಿಯಲ್ಲಿ ಒಂದು ವೆಬ್ಸೈಟ್ ಅನಾವರಣಗೊಳಿಸುವಂಥ ಒಂದು ಕೆಲಸವನ್ನು ನಾವು ಮಾಡಿದ್ವಿ. ಪ್ರಾಯಶಃ ಇವತ್ತು ಕಾಲದ ಅವಶ್ಯಕತೆ ಅಂತ ಹೇಳಿದ್ರಲ್ಲಿ 2 ಮಾತೇ ಇಲ್ಲ. ಈ ಮನುಷ್ಯನ ಒಂದು ಸಹಜ ಸ್ವಭಾವ ಏನು ಅಂತಂದರೆ ಅದು ಹುಡುಕೋದು. ಮನುಷ್ಯನ ಜೀವನವೇ ಒಂದು ರೀತಿ ಹುಡುಕಾಟ, ಎಲ್ಲವನ್ನು ಹುಡುಕ್ತಾ ಇರೋದು ಅಲ್ವಾ. ಶ್ರೀವತ್ಸ ಮೊನ್ನೆ ಸ್ವಾಮೀಜಿ ಬಂದಿರು, ಕರ್ಕೊಂಡು ಬಂದಿದ್ರು ಶ್ರೀವತ್ಸ ಇಲ್ಲಿಗೆ ನಮ್ಮ ಅವರು ಅದನ್ನು ಹೇಳ್ತಾಯಿದ್ರು. ಹುಡುಕುವುದು ಮನುಷ್ಯನ ಸ್ವಭಾವ, ಹುಡುಕ್ತಾನೆ ಇರ್ತಾನವ. ಹುಡುಕಿದಾಗ ಏನು ಸಿಗಬೇಕು ಅಂತ ಹೇಳೋದು ಭಾಳ ಇಂಪಾರ್ಟೆಂಟ್. ಹುಡುಕುವಾಗ ಅವನ ಮನಸ್ಸಿಗೆ ಯಾವ ರೀತಿ ಆಲೋಚನೆಗಳು ಬರ್ತದೆ ಮತ್ತು ಕೈಗೇನು ಸಿಗ್ತದೆ ಅಂತ ಹೇಳೋದ್ರ ಮೇಲೆ ಅವ ತೆಗೆದುಕೊಳ್ಳುವಂಥ ನಿರ್ಣಯ ನಿಂತಿರ್ತದೆ. ಹಾಗಾಗಿ ಇವತ್ತು ವಿದ್ಯಾರ್ಥಿಗಳು ಅವರ ಮನಸ್ಸು ನಿಂತಲ್ಲಿ ನಿಲ್ಲೋದಿಲ್ಲ. ನೀವು ಸುಮ್ಮನೆ ಒಬ್ಬ ವಿದ್ಯಾರ್ಥಿಯ ಹುಡುಗನ ಕೈಗೆ ಮನೆಯಲ್ಲಿ ಕೂತ್ಕೊಂಡು TV ರಿಮೋಟ್ ಕೊಡಿ, ಅವನು 2 ಸೆಕೆಂಡಿಗೆ ಒಂದು ಸಲ ಚಾನಲ್ ಚೇಂಜ್ ಮಾಡ್ತಾನೆ. ಹೌದಲ್ಲ, ನೋಡಿದ್ದೀನಿ. ನಿಂತಲ್ಲಿ ನಿಲ್ಲೋದಿಲ್ಲ ಅದು. ನೀವೊಂದು ಮೊಬೈಲ್ ಕೊಡಿ ಅವನ ಕೈಗೆ, ಅವನು ಏನೆಲ್ಲ ಹುಡುಕ್ತಾ ಇರ್ತಾನೆ. ಒಬ್ಬ ಸಣ್ಣ ಹುಡುಗನ ಹತ್ರ ನೀವು ಅವನ ಆಸಕ್ತಿಯ ವಿಷಯವನ್ನು ಕೇಳಿ, ಅವನ ಮೊಬೈಲ್ನಲ್ಲಿ ನಾನು ಇತ್ತೀಚೆಗೆ ಒಬ್ಬ ಹುಡುಗ ಸಿಕ್ಕಿದ್ದ, ಅವನ ಹತ್ರ ಕೇಳಿದ್ದೆ. ಅವನ 5ನೇ ಕ್ಲಾಸು. ಅವನಿಗೆ ದಕ್ಷಿಣ ಕನ್ನಡದ ಒಂದು 100 ನಮೂನೆಯ ಭೂತಗಳ ಕೋಲ, ನೇಮ, ಅದು ಕಟ್ಟು ತೆಗೆದು ಗೊತ್ತಿದೆ. ಇದು ಹೇಗೆ ಸಿಕ್ಕಿತು ಮಾರಾಯ, ಅದು ಯೂಟ್ಯೂಬಲ್ಲಿ ನೋಡಿದ್ದೆ ನಾನು ಅಂತ ಹೇಳ್ತಾನೆ. 5ನೇ ಕ್ಲಾಸ್ನೊಬ್ಬ ಹುಡುಗ ಯೂಟ್ಯೂಬಿನಲ್ಲಿ ಕಲ್ಲುರ್ಟಿ ಭೂತಕ್ಕೆ ಏನು ಕಟ್ಟಬೇಕು, ಪಂಜೂರ್ಲಿ ಹೇಗಿರ್ತದೆ ಇದೆಲ್ಲ ಗೊತ್ತಿದ್ದಾನೆ. ಹೇಗಿದೆ ಅಂತಂದರೆ ಅದು ವೆಬ್ಸೈಟ್ನಲ್ಲಿ ಹುಡುಕಿದ್ದಾನೆ. ಅಂದರೆ ಇವತ್ತು ಮಕ್ಕಳು ಹುಡುಕಲಿಕ್ಕೆ ಆಯ್ಕೆ ಮಾಡುವಂಥ ಜಾಗ ಯಾವುದು ಅಂತಂದರೆ ಅದು ಸಾಮಾಜಿಕ ಜಾಲತಾಣ. ನಾವೆಲ್ಲ ಹಿಂದೆ ಹುಡುಕುವಂಥ ಕಾಲದಲ್ಲಿ ಏನು ಹುಡುಕ್ತಾ ಇದ್ದೆವು, ಲೈಬ್ರರಿಗೆ ಹೋಗ್ತಾ ಇದ್ದೆವು, ಒಂದು ಪುಸ್ತಕ ತಗೊಳ್ತಾ ಇದ್ದೆವು, ಅದರಲ್ಲಿ ಸಿಗಲದ ಇನ್ನೊಂದು ಪುಸ್ತಕ ಹೋಗ್ತಾ ಆಗಿತ್ತು. ಈಗ ಹಾಗಿಲ್ಲ. ಮಕ್ಕಳಿಗೆ ಹುಡುಕಬೇಕು ಅಂತ ಅನ್ನಿಸಿದಾಗ ಮೊದಲು ಕೈಗೆಟಕುವಂಥ ಸಂಗತಿ ಯಾವುದು ಅಂತಂದರೆ ಸಾಮಾಜಿಕ ಜಾಲತಾಣ. ಇದಕ್ಕೆ ನಾವೇನಾದರೂ ಅವರು ಹುಡುಕುವಾಗ ನಾವು ಕೈಗೆ ಸಿಕ್ಕಿದ್ರೆ ಏನಾಗ್ತದೆ, ಸುಲಭದಲ್ಲಿ ಯಾವುದು ಕೈಗೆ ಸಿಗ್ತಾನೆ ಅಲ್ಲಿ ಹೋಗ್ತಾನೆ. ಹಾಗಾಗಿ ನಾವು ಅವರ ಕೈಗೆ ಸುಲಭವಾಗಿ ಸಿಗಬೇಕಂತ ಹೇಳಿದರು ಶರತ್. ಇವತ್ತಿನವರಿಗೆ ಸ್ವಲ್ಪ ಅದು ಡಿಫ್ರೆಂಟ್ ಅಂತ ಕಾಣ್ಬೋದು, ಅವನಿಗೆ ಬೇಕದು ಅಂತ.
ನಾವು ಅವನಿಗೆ ಏನು ಬೇಕು ಅದಕ್ಕಾಗಿ ಈ ಸಂಸ್ಥೆಯನ್ನು ಬೆಳೆಸಿದೆ. ಅವನಿಗೆ ಅಂದರೆ ಅವನಿಗೆ ಅಥವಾ ಅವಳಿಗೆ, ವಿದ್ಯಾರ್ಥಿಗಾಗಿ. ಹಾಗಾಗಿ ಇದರಲ್ಲಿ ಹೊಸತೇನು ಮಾತಾಡುವಂಥದ್ದಿಲ್ಲ, ನನಗೆ ತುಂಬ ವಿಷಯ ಅದ್ರ ಗೊತ್ತಿರುವಂಥದ್ದಲ್ಲ. ಆದರೆ ಇನ್ನೊಂದು ಹೆಮ್ಮೆಯಿಂದ ನನಗೆ ಅನಿಸೋದು ಕೃಷ್ಣಣ್ಣ, ನಮಗೆ ವೆಬ್ಸೈಟ್ ಇದೆ, ಆದರೆ ನಮಗೆ ಇಷ್ಟು ಜನ ಶಿಕ್ಷಕರು ಕೂತಿದ್ದಾರಲ್ವ, ಇವರೆಲ್ಲರೂ ಕೂಡ ಒಬ್ಬೊಬ್ಬರು ನಮ್ಮ ಒಂದೊಂದು ವೆಬ್ಸೈಟ್ ಇದ್ದಾಗೆ ಅಂತ ನಾನು ಹೇಳೋದು. ಯಾರನ್ನು ಕ್ಲಿಕ್ ಮಾಡಿದ್ರೆ ಎಷ್ಟು ವಿಷಯ ಹೇಳ್ತಾರೋ. ಹಾಗಾಗಿ ಇದರ ಅವಶ್ಯಕತೆ ಯಾರಿಗಿದೆ ಅಂದರೆ ವಿದ್ಯಾರ್ಥಿಗಳಿಗಿದೆ. ಹಾಗಂತ ಅದೇ ವಿದ್ಯಾರ್ಥಿ ಒಂದು ಫೋನ್ ನಂಬರ್ ನಮ್ಮ ಶಿಕ್ಷಕರು ಸಿಕ್ಕಿದ್ರೆ ಅವರಿಗೆ ಫೋನ್ ಮಾಡಿದರೆ ಇಷ್ಟು ವಿಷಯಗಳನ್ನು ಅವ್ರು ಹೇಳ್ತಾರೆ. ಈ ವಿಶ್ವಾಸ ನಮಗಿದೆ. ಹಾಗಾದ್ರಿಂದ ಈ ಸಂಸ್ಥೆ ಇಷ್ಟು ಎತ್ತರಕ್ಕೆ ಬೆಳೆದಿದೆ. ನಮ್ಮ ಪರಿಶ್ರಮ ಏನಿದೆಯಲ್ಲೋ ಗೊತ್ತಿಲ್ಲ. ಈ ಸಂಸ್ಥೆ ಇಷ್ಟು ಎತ್ತರಕ್ಕೆ ಬೆಳಿಬೇಕಾದ್ರೆ ಇಲ್ಲಿರುವಂಥ ಶಿಕ್ಷಕರೆಲ್ಲರೂ ಕೂಡ ಸ್ವಯಂ ವೆಬ್ಸೈಟ್ ಆಗಿರೋದೇ ಕಾರಣ ಅಂತ ನಾನು ಹೇಳೋದು. ಹಾಗಾಗಿ ಈ ಪರಂಪರೆ ಮುಂದುವರಿಬೇಕು. ವಿವೇಕಾನಂದದ ಪರಂಪರೆ ಇದೆ. ಇಲ್ಲಿ ಯಾರೂ ಕೂಡ ಇದು ಬೇರೆ ಯಾರ್ದೋ ಅಂತ ಆಲೋಚನೆ ಮಾಡೋದಿಲ್ಲ. ಯಾರು ಕೂಡ, ಅದು ಆಡಳಿತ ಮಂಡಳಿ ಇರ್ಬೋದು, ಶಿಕ್ಷಕರಿರ್ಬೋದು, ಒಬ್ಬ ಅಟೆಂಡರ್ ಇರ್ಬೋದು, ಇದು ಬೇರೆ ಯಾರ್ದೋ ಅಂತ ಆಲೋಚನೆ ಮಾಡೋದಿಲ್ಲ. ಆದಿತ್ಯವಾರ ಮಧ್ಯಾಹ್ನ 2 ಗಂಟೆಗೆ ಫೋನ್ ಮಾಡಿ ಬಾಲಕೃಷ್ಣರಿಗೆ ಆ ಗೇಟ್ ವಾಲಲ್ಲಿದೆ ಅಂತ ಹೇಳಿ ಇತ್ತೆ ಬರ್ಪೆ ಸರ್ ಅಂತ ಹೇಳ್ತಾರೆ. ಬಾಲಕೃಷ್ಣ ಇದ್ದೀರಾ, ಇತ್ತೆ ಬರ್ಪೆ ಅಂತ ಕಳಿಸಲಾಗೇ ಆಯಿತು. ಒಂದು ಬುಕ್ ಇಲ್ಲಿಗೆ ನೀರಿಲ್ಲ ಅಂತೇಳಿ 1:30 ಗಂಟೆ ರಾತ್ರಿಗೆ. ಅಂದರೆ ಅವರಿಗೆ ಬೇರೆದು ಅಂತ ಅನಿಸೋದಿಲ್ಲ ಅಂತ ನಾನು ಹೇಳೋದು. ಇದು ನಮ್ಮ ಸ್ವಭಾವ, ನಮ್ಮ ಪರಂಪರೆ ಹೀಗೆ ಬೆಳೆದು ಬಂದಿದೆ. ಇದನ್ನು ಮುಂದುವರಿಸಬೇಕು. ಅದಕ್ಕೆ ಪೂರಕವಾಗಿ ಈ ಜಾಲತಾಣ ಇವತ್ತಿನ ಕಾಲಕ್ಕೆ, ಇವತ್ತಿನ ಜನ್ರೇಷನ್ಗೆ ಏನು ಬೇಕು ಅದನ್ನು ನಾವು ಸಿದ್ಧಗೊಳಿಸಿದ್ದೇವೆ. ನಾವು ಸದಾಕಾಲ ಅಪ್ಡೇಟ್ ಆಗ್ತಾ ಇರಬೇಕು. ಹೇಳಿದರು ಶರತ್, ಅಪ್ಡೇಟ್ ಆಗ್ತಾ ಇರಬೇಕು. ಅದು ವೆಬ್ಸೈಟ್ ಅಷ್ಟೇ ಅಲ್ಲ, ಈ ವೆಬ್ಸೈಟ್ಗಳು ಅಪ್ಡೇಟ್ ಆಗಬೇಕು. ಹಾಗಾದ್ರಿಂದ ಸಾಕಷ್ಟು ಅವಕಾಶಗಳು ನಮ್ಮ ಮುಂದೆ ತೆರೆದಿದೆ. ಯಾವುದನ್ನು ಕೂಡ, ಒಂದು ಕಡೆ ಒಬ್ಬರು ಭಾಷಣ ಮಾಡ್ತಾಯಿದ್ರು, ನಾವು ಇಲ್ಲಿ ಕಾಲೇಜಿನ ಕಾರ್ಯಕ್ರಮಕ್ಕೆ ಒಬ್ಬರನ್ನು ಭಾಷಣ ಕರೆದಿದ್ದೆವು. ಅವರು ಈ ಸ್ವಾತಂತ್ರ್ಯ ಹೋರಾಟದ ಘಟನೆಗಳನ್ನು ಹೇಳ್ತಾಯಿದ್ರು, ಬೇರೆಯವರು ಇಸುವೆ ಹೇಳ್ತಾಯಿದ್ರು. ಹಿಂದೊಬ್ಬರು ಶಿಕ್ಷಕರು ಕೂತ್ಕೊಂಡು ಮೊಬೈಲ್ ಇಟ್ಕೊಂಡಿದ್ರು, ಅವರು ಇಸುವನ್ನು ಚೆಕ್ ಮಾಡ್ತಾಯಿದ್ರು ಗೂಗಲಲ್ಲಿ. ಇವ್ರು ಹೇಳ್ತಾ ಇರೋದು ಸರಿ ಉಂಟಾ ಇಲ್ವಾ ಅಂತ. ನನಗೆ ಭಾಳ ಖುಷಿ ಆಯಿತು, ತಪ್ಪೇನಿಲ್ಲ. ಭಾಷಣ ಮಾಡೋಕ್ಕೆ ಬೇರೆ ಇಸವಿ ಹೇಳ್ತಾಯಿದ್ರು, ಖಿಲಾಫತ್ ಚಳವಳಿಯಿಂದ ಹಿಡಿದೆಲ್ಲವು. ಇಸುವಿ ಇವರು ಬೋಗಸ್ ಹೇಳ್ತಾ ಇರ್ಬೋದು ಡೌಟಲ್ಲಿ, ಇವ್ರು ಮೊಬೈಲ್ ಚೆಕ್ ಮಾಡ್ತಾರೆ, ನಾನು ಅವ್ರ ಹಿಂದೆ ಕೂತ್ಕೊಂಡಿದ್ದೆ. ಅಂದರೆ ಈ ರೀತಿ ಇರಬೇಕು ಅಂತ ನಾನು ಹೇಳೋದು. ಈ ಪ್ರಶ್ನೆ ಮಾಡುವಂಥ ಒಂದು ಸ್ವಭಾವ ಇದಿರಬೇಕು, ಆವಾಗಲೇ ನಾವು ಬೆಳೆಯೋದು. ಹೀಗಾಗಿ ಒಂದು ಒಳ್ಳೆಯ ಹೆಜ್ಜೆಯನ್ನು ಮುಂದಿಟ್ಟಿದ್ದೇವೆ. ಇದಕ್ಕೆ ಸಹಕರಿಸಿದ ಎಲ್ಲ ಶಿಕ್ಷಕರು, ತುಂಬ ಜನ ಸಾಕಷ್ಟು ಡಾಟಾ ಸಂಗ್ರಹ ಮಾಡಿಕೊಟ್ಟಿದ್ದಾರೆ. ಇನ್ನೊಂದಷ್ಟು ತುಂಬಲಿಕ್ಕಿದೆ. ಅದಕ್ಕೆ ನಮ್ಮ ಪ್ರಾಂಶುಪಾಲರು, ಉಪಪ್ರಾಂಶುಪಾಲರು, ಇಲ್ಲಿ ಶ್ಯಾಮ, ವಿಶೇಷವಾಗಿ ಶ್ಯಾಮ್ ಪ್ರಸಾದ್, ಹಾಗೆ ಶ್ರೀವತ್ಸ, ಎಲ್ಲ ಶಿಕ್ಷಕರು, ಎಲ್ಲರೂ ಒಬ್ಬೊಬ್ಬರ ಹೆಸರು ನಾನು ಹೇಳ್ತಾ ಇಲ್ಲ, ಅವರೆಲ್ಲರೂ ಕೂಡ ಇದಕ್ಕೆ ಶಕ್ತಿ ತುಂಬಲಿಕ್ಕಾಗಿ ಸಹಕರಿಸಿದ್ದಾರೆ. ಎಲ್ಲರಿಗೂ ಶುಭಾಶಯಗಳು. ಮತ್ತು ಇದು ನಮ್ಮೊಂದು ವೇಗಕ್ಕೆ, ನಮ್ಮ ಸಂಸ್ಥೆಯ ಓಟದ ವೇಗಕ್ಕೆ ಒಂದು ದೊಡ್ಡ ಜಂಪ್ ಸಿಗಬೇಕು ಅಂತ ಹೇಳುವಂಥ ಒಂದು ಅಪೇಕ್ಷೆಯಿಂದ ಇದನ್ನು ಬೆಳೆಸಿದ್ದೇವೆ. ಎಲ್ಲರೂ ಇದನ್ನು ಉಪಯೋಗ ಮಾಡಿಕೊಳ್ಬೇಕು ಮತ್ತು ಹಂಚಬೇಕು. ಇದರ ಜೊತೆಗೆ ನಾವು ನಮ್ಮ ಸ್ವಲ್ಪ ಸಾಮಾಜಿಕ ಜಾಲತಾಣಗಳ ಬೇರೆ ಬೇರೆ ವಿಭಾಗಗಳನ್ನು ಕೂಡ ಸ್ಟ್ರೆಂಥನ್ ಮಾಡ್ತಾ ಇದ್ದೇವೆ. ಅದು ಇನ್ಸ್ಟಾಗ್ರಾಮ್ ಇರ್ಬೋದು ಅಥವಾ ಇನ್ಯಾವುದೋ ಹೊಸ ಎಕ್ಸ್ಪೋಸ್ಟ್, ಅಲ್ಲೆಲ್ಲ ಹೋಗಿದ್ದೇವೆ. ಈಗ ನಾವು ಟ್ವಿಟರ್ನಲ್ಲೆಲ್ಲ ಸ್ವಲ್ಪ ಹೆಚ್ಚು ಅದನ್ನು ಬೆಳೆಸೋದಕ್ಕೆ ಸಣ್ಣ ಒಂದು ಪ್ರಯತ್ನ ಮಾಡಿದ್ದೇವೆ. ಅಲ್ಲೆಲ್ಲ ಕಡೆ ಕೂಡ ಇದು ಸಿಗಬೇಕಾದಂಥ ಅವಶ್ಯಕತೆ ಇದೆ. ಸೊ ಇದಕ್ಕಾಗಿ ಒಂದು ಸ್ಕ್ಯಾನರ್ ಅದರಲ್ಲಿ ಉಂಟಾ, ಸ್ಕ್ಯಾನ್ QR ಉಂಟಲ್ಲ, ಒಂದು ಸ್ಕ್ಯಾನ್ ಮಾಡಿ ಎಲ್ಲ ಜಾತಕ ಬಂದುಬಿಡ್ತದೆ. ಆ ರೀತಿಯ ಒಂದು ವ್ಯವಸ್ಥೆ ಇದೆ. ಇದೆಲ್ಲ ಸದ್ಬಳಕೆ ಮಾಡಿಕೊಳ್ಳೋಣ ಮತ್ತು ಸಂಸ್ಥೆ ಇನ್ನೊಂದಷ್ಟು ಎತ್ತರಕ್ಕೆ ಏಳಲಿಕ್ಕೆ ಇದು ಸಹಕಾರಿಯಾಗಲಿ ಅಂತ ಹೇಳ್ತಾ ವಿರಮಿಸ್ತೇನೆ. ನಮಸ್ಕಾರ. Navratan Electrical and Plumbing, wholesale dealers in electricals, plumbing, hardware, home appliances, sanitary, LED lights and electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951, 9481644951. 9663814451, 08251 200 551. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.